ನಡೆದುಕೊಂಡು ಹೋಗುವಾಗ ಬೈಕ್ನಲ್ಲಿ ಬಂದು ಚೈನ್ ಎಳೆದು ಪರಾರಿಯಾಗುವ ಕಳ್ಳರ ಕರಾಮತ್ತು ನಿರಂತರ ಸುದ್ದಿಯಾಗುತ್ತಿರುತ್ತದೆ. ಆದರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋ ವಿಡಿಯೋವೊಂದು ಇಂತಹ ಕಳ್ಳರು ಎಲ್ಲಿಂದಲೂ ಬರಬಹುದು ಅನ್ನೋ ಎಚ್ಚರಿಕೆ ರವಾನಿಸಿದೆ. ನವರಾತ್ರಿಯ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಮಹಿಳೆಯರು ಸೇರಿ ದೇವಿ ಪಾರಾಯಣ ಮಾಡುತ್ತಿರುವಾಗಲೇ ಕಳ್ಳ ತನ್ನ ಕೈಚಳಕ ತೋರಿಸಿದ್ದಾನೆ. ಕೆಲವರು ನೆಲದಲ್ಲಿ ಕುಳಿತು ದೇವಿ ಪಾರಾಯಣ ಮಾಡ್ತಾ ಇದ್ರೆ ಕೆಲ ವಯಸ್ಸಾದ ಮಹಿಳೆಯರು ಚೇರ್ ಮೇಲೆ ಕುಳಿತು ಪಾರಾಯಣ ಪಡಿಸಿದ್ದಾರೆ. ಇದೇ ಸಮಯದಲ್ಲಿ ಕಿಟಕಿ ಬದಿಯಲ್ಲಿ ಕುಳಿತಿದ್ದ ಮಹಿಳೆಯೊಬ್ಬರು ದೇವಿಯ ಭಕ್ತಿಯಲ್ಲಿ ತಲ್ಲೀನರಾಗಿದ್ದಾಗಲೇ ಕಿಟಕಿಯಿಂದ ಕೈ ಹಾಕಿ ಚೈನ್ ಎಳೆದು ಪರಾರಿಯಾಗಿದ್ದಾನೆ. ತಕ್ಷಣ ಆ ಮಹಿಳೆ ಕಿರಿಚಿಕೊಂಡ್ರು ಅಲ್ಲಿದ್ದವರಿಗೆ ಏನು ಅಂತಾನೆ ಅರ್ಥ ಆಗಿಲ್ಲ. ಬಳಿಕ ಕಿಟಕಿಯಿಂದ ಕಳ್ಳ ಚೈನ್ ಎಳೆದು ಪರಾರಿಯಾಗಿದ್ದು ಗೊತ್ತಾಗಿದೆ. ಅಷ್ಟರಲ್ಲಾಗಲೇ ಕಳ್ಳ ಚೈನ್ ಸಹಿತ ಸ್ಥಳದಿಂದ ಪರಾರಿಯಾಗಿದ್ದಾನೆ.